ಇನ್ನು ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಟ ಯಶ್ ದೇವಿಯ ದರ್ಶನವನ್ನ ಪಡೆದರು. ಈ ಸಂದರ್ಭ ದೇವಳದ ಆನುವಂಶಿಕ ಅರ್ಚಕರಾದ ಅನಂತ ಪದ್ಮನಾಭ ಅಸ್ರಣ್ಣ ಅವರು ದೇವರ ಪ್ರಸಾದ ಶೇಷ ವಸ್ತ್ರವನ್ನು ನೀಡಿ ನಟ ಯಶ್ ಅವರನ್ನ ಗೌರವಿಸಿದರು. ಈ ಸಂದರ್ಭ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು, ಪ್ರಬಂಧಕ ತಾರನಾಥ ಶೆಟ್ಟಿ, ದೇವಳದ ಅರ್ಚಕ ವೃಂದ, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಈ ವೇಳೆ ತಮ್ಮ ಪ್ರೀತಿಯ ನಟನ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ದಂತಹ ಪ್ರಸಂಗವು ನಡೆಯಿತು. ಗಾಡಿಯನ್ನು